ನಂದಾವರ ಗ್ರಾಮ ಪಂಚಾಯತ್ ಗುರುಪುರಡ್ ಮೂಲು ಪಂಚಾಯತ್ ಅಧ್ಯಕ್ಷರಿಗೆ ಪಂಚಾಯತ್ ಪಿಡಿಒ ಪೆಟ್ಟಾಕದಿರು ಪನ್ಪಿನ ದೂರ್ದ ಮಿತ್ತ ಇನಿಕಾಂಡ ಶಾಸಕರು ಭರತ್ ಶೆಟ್ಟಿ ನಂದಾವರ ಗ್ರಾಮ ಪಂಚಾಯತ್ ಪಿದಾಯಿ ಭೇಟಿ ಕೊರಿಯರ ಅಂಚನೆ ಈ ಪೊರ್ತುಡು ಪಂಚಾಯತ್ ಮಾತಾ ಸದಸ್ಯರು ಪಂಚಾಯತ್ ಗುರ್ಕಾರ್ಲು ಊರ್ದ ಕುಲುಪುರ ಸೇರ್ದ ಈ ಬಗೆಟ್ ಪ್ರತಿಭಟನೆ ಮಲ್ತದ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಭರತ್ ಶೆಟ್ರಿಗೆ ಮನವಿನು ಕೊರಿಯರ ಪಿಡಿಒನ ಮಿತ್ತು ಊರ್ದಕ್ಲೆನ ಮಸ್ತ್ ದೂರು ಬರೊಂದಿತ್ತದ ಈ ಬಗೆಟ್ ಸೂಕ್ತವಾಯಿನ ತನಿಖೆ ದೆತನುಡು ಅಂಚನೆ ಪಿಡಿಒನು ಬೇತೆ ಕಡೆಕ್ ಕಡಪುಡು ಪಂಡದ ಭರತ್ ಶೆಟ್ರೆಡ ಊರ್ದ ಕುಲು ಭಿನ್ನಾಪು ಮಲ್ತಿನ ಘಟನೆ ಇತ್ತೆ ನಡತಂಡ ಕಂದಾವರ ಪಿಡಿಒಗೆ ಕಂದಾವರ ಪಿಡಿಒಗೆ ತೊಲಗಲಿ ತೊಲಗಲಿ ವಜಾ ಮಾಡಿ ವಜಾ ಮಾಡಿ. ನಾವು ಇವತ್ತು ಕಂದಾವರದಲ್ಲಿ ಸೇರಿದ್ದೇವೆ. ಕಂದಾವರ ಪಂಚಾಯತಿನ ರಸ್ತೆಯಲ್ಲಿ ಕುತ್ಕೊಂಡಿದ್ದೇವೆ. ಕಂದಾವರ ಪಂಚಾಯತಿ ರಸ್ತೆಯಲ್ಲಿ ಕುತ್ಕೊಳ್ಬೇಕಾದ್ರೆ ನಾವು ಡೆಲ್ಲಿಯಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿ ತನಕ ಅಧಿಕಾರದಲ್ಲಿದ್ದೇವೆ. ಆದರೆ ನಮ್ಮ ಪರಿಸ್ಥಿತಿ ಇವತ್ತು ರಸ್ತೆಯಲ್ಲಿ ಕುತ್ಕೊಳ್ಳುವಂತ ಬಂದಿದೆ. ಯಾಕೆಂದರೆ ನಮ್ಮ ಪಂಚಾಯತ್ ಸದಸ್ಯರು ನಾವು ಎಲ್ಲರೂ ಅಂದರೆ ನಮ್ಮ ಅಧಿಕಾರ ಇದ್ದರೂ ಒಬ್ಬ ಅಧಿಕಾರಿ ನಮ್ಮ ಮಾತನ್ನು ಕೇಳುವುದಿಲ್ಲ ಅಂದರೆ ಅವನು ಸರ್ವಾಧಿಕಾರಿ ಅಂದರೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಆಗಲಿ ಅಧ್ಯಕ್ಷರು ಆಗಲಿ ಏನಾದರೂ ಹೇಳಿದರೆ ನೀವು ಯಾರು ಹೇಳೋದು? ನಾನು ನಿನ್ನೊಂದು ಆಡಿಯೋವನ್ನು ನೋಡಿದ್ದೇನೆ. ಆಡಿಯೋದಲ್ಲಿ ಹೇಳ್ತಾನವ, ನೀನು ಯಾರು, ನಾನು ಏನು ಮಾಡ್ತೇನೆ, ನಿನಗೇನು ಕೊಡಬೇಕು, ನಾನು ಕೊಟ್ಟರೆ ಏನಾಗ್ತದೆ. ಇವತ್ತಿಂದ ನಾನು ಅವನಿಗೆ ಹೇಳ್ತಾ ಇದ್ದೇನೆ, ನಮ್ಮ MLAಗಳಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ನಮ್ಮ MP ಗಳಿದ್ದಾರೆ. ಅವ ಇಲ್ಲಿ ನೀನು ಬಂದು ಕುತ್ಕೊಳ್ಳಿ, ಇನ್ನೊಂದು ಸಲ ನಾವೇನು ಮಾಡ್ತೇವೆ ಅಂತ ತೋರಿಸ್ತೇನೆ ಅವನಿಗೆ. ನಾವು ಈ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಇರೋ ವ್ಯಕ್ತಿಗಳು ಅವನು ಇಂದು ಬಂದು ಈ ಇದರೊಳಗೆ ಒಕ್ಕಲಿ ನಾವೇನು ಮಾಡ್ತೇವೆ ಅಂತ ತೋರಿಸ್ತೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ. ಜಾಸ್ತಿಯಾಗಿ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಇಲ್ಲಿರುವ ಅಭಿವೃದ್ಧಿ ಏನಿದೆ, ಇಲ್ಲಿರುವ ಜನಗಳ ಸಮಸ್ಯೆ ಏನಿದೆ ಅದು ಸ್ವಲ್ಪ ಸಮಸ್ಯೆ ಆಗ್ತುಂಟು. ಇದರಿಂದಾಗಿ ಪಂಚಾಯತ್ ಸದಸ್ಯರಾಗಲಿ, PDO ಆಗಲಿ, ಸರ್ಕಾರಿ ಅಧಿಕಾರಿಗಳಾಗಲಿ, MLAಗಳಾಗಲಿ ನಮ್ಮೊಳಗೆ ಏನಾದರೂ ಸಮಸ್ಯೆ ಇದೆ, ಸಮಸ್ಯೆ ಆ ಅಧಿಕಾರಿಯ ಸಮಸ್ಯೆಯಿಂದಾಗಿ ಜನರಿಗೆ ಸ್ವಲ್ಪ ಸಮಸ್ಯೆ ಜಾಸ್ತಿಯಾಗಿ ನಮ್ಗೆ ಕಂಡು ಬಂದಿದೆ. ಮಿನಿಸ್ಟ್ರು ಮತ್ತು ಇವತ್ತು ಎಲೆಕ್ಷನ್ ಇದ್ದ ಕಾರಣ ಅವರು ಸ್ಟೇಟ್ಮೆಂಟನ್ನು ಕೊಡುವುದಿಲ್ಲ. ಆದರೂ ಸಹ ನಿಮ್ಮ ಹತ್ರ ನಾನು ಅವರು ಮಾತಾಡಿದ್ದೇನೆ, ನಿಮ್ಮ ಹತ್ರ ಒಂದು ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಹೇಳಿದ್ದಾರೆ. ಈ ಘಟನೆ ಏನಾಗಿದೆ, ಇಷ್ಟ ತನಕ ನಾವು ಎಲ್ಲ ಸಣ್ಣ ಸಣ್ಣ ಘಟನೆಯನ್ನು ಬಿಡ್ಬೋದು. ಅಂದರೆ ಅಧಿಕಾರಿಯ ಪೆನ್ನನ್ನು ಹಿಡಿದುಕೊಂಡು ಮಾಡಿದಂಥ ಕೆಲವು ವಿಷಯಗಳು. ಈಗ ಪಂಚಾಯತ್ನ ಒಂದು ವ್ಯವಸ್ಥೆ ಏನಿದೆ, ಪಂಚಾಯತ್ನ ವ್ಯವಸ್ಥೆಯಲ್ಲಿ ಸುಪ್ರೀಂ ಯಾರು ಅಂತ ಹೇಳಿದ್ರೆ ಪಂಚಾಯತ್ ಅಧ್ಯಕ್ಷರು. ಪಂಚಾಯತ್ ಅಧ್ಯಕ್ಷರೇ ಸುಪ್ರೀಂ. ಪಂಚಾಯತ್ ಅಧ್ಯಕ್ಷರಿಗೆ ಕೊಡಬೇಕಾದಂಥ ಗೌರವ ಯಾವ ಅಧಿಕಾರಿ ಆಗಲಿ ಯಾರೇ ಆಗಲಿ ಗೌರವ ಕೊಡುವ ಗೌರವವನ್ನು ಕೊಡಲೇಬೇಕು. ಅದರಲ್ಲಿ ತಪ್ಪಿಸನಾದ ಕಾರಣ ಅದರ ಮೇಲೆ ನಾವು ಪೊಲೀಸ್ ಸ್ಟೇಷನಲ್ಲಿ ಬೇರೆ ಬೇರೆ ರೀತಿಯ ಕಂಪ್ಲೇಂಟ್ಸ್ ಎಲ್ಲ ಆಗಿದೆ, ಅದು ಪೊಲೀಸ್ ಅಧಿಕಾರಿಗಳು ನೋಡ್ಕೊಳ್ತಾರೆ. ಆದರೆ ನಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ ಏನು ಸಮಸ್ಯೆ ಆಗಿದೆ ಅದಕ್ಕೆ ನಾನು CO ಅವ್ರ ಹತ್ರ ಇವಾಗ ಮಾತಾಡಿದ್ದೇನೆ. ಬರುವಾಗ ಸಹ ಮಿನಿಸ್ಟರ್ ಸಹ ಮಾತಾಡಿದ್ದಾರೆ. ಇಮಿಡಿಯೇಟ್ ಆಗಿ ಪ್ರಿಲಿಮಿನರಿ ರಿಪೋರ್ಟನ್ನು ತೆಗೆದುಕೊಂಡು ಯಾವ ಕಾನೂನು ಕ್ರಮವನ್ನು ಜರುಗಿಸಬೇಕು ಅದನ್ನು ಜರುಗಿಸ್ತೇ ಅನ್ನುವ ಮಾತನ್ನು ಈಗ ಹೇಳಿದ್ದಾರೆ. ನಾನು ಇಲ್ಲಿಂದ ಅವರು ಸಹ ಏನು ಮಾಡ್ತಾರೆ, ಹೆಚ್ಚಾಗಿ ಈ ರೀತಿಯ ವ್ಯವಸ್ಥೆಗಳಾದಾಗ ಸಹ ಅವರವರ ಎಲ್ಲರ ಸಂಘಟನೆಗಳಿರ್ತದೆ, ಅವರು ಸಹ ನಮ್ಮದು ಸರಿ ಅನ್ನುವಂಥದ್ದು ಸಹಜ ಪ್ರಕ್ರಿಯೆ ಅದು ನಡೀತಾ ಇರ್ತದೆ. ಅದು ಏನೇ ಆಗಲಿ ಅದು ನಮಗೆ ಬಿಟ್ಟಂಥ ವಿಷಯ ಅಲ್ಲ. ನಮಗೆ ಬೇಕಾದದ್ದು ಇಲ್ಲಿ ಪಂಚಾಯತ್ನಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಒಳ್ಳೆ ರೀತಿಯ ಕೆಲಸಗಳಾಗಬೇಕು. ಜನರಿಗೆ ಸಿಗಬೇಕಾದಂಥ ಏನೆಲ್ಲ ಸವಲತ್ತುಗಳುಂಟು ಸರಿಯಾದ ಸಮಯದಲ್ಲಿ ಜನರಿಗೆ ಸಿಕ್ಕಿದರೆ ಪಂಚಾಯತ್ ಸದಸ್ಯರಾಗಲಿ ಪಂಚಾಯತ್ ಅಧ್ಯಕ್ಷರಿಗಾಗಲಿ ಏನೇ ಸಮಸ್ಯೆ ಇರುವುದಿಲ್ಲ. ಈ ಮಾತನ್ನು CO ಅವ್ರ ಹತ್ರ ಸಹ ಆಲ್ರೆಡಿ ಹೇಳಿದ್ದೇವೆ. CO ಅವರು ಪ್ರಿಲಿಮಿನರಿ ರಿಪೋರ್ಟನ್ನು ಇವತ್ತು ತಗೊಂಡು ಇಮಿಡಿಯೇಟ್ ಆಗಿ ನಾನು ಅದರ ಮೇಲೆ ಕಾರ್ಯಾಚರಣೆಯನ್ನು ಮಾಡಿ ಗೌರ್ಮೆಂಟಿಗೆ ಸರ್ಕಾರಕ್ಕೆ ಬರೀತೇನೆ ಅನ್ನುವ ಮಾತನ್ನು ಹೇಳಿದ್ದಾರೆ. ನಾನು ಮತ್ತು ಮಿನಿಸ್ಟ್ರು ಸಹ ಇಮಿಡಿಯೇಟ್ ಹೋಗಿ CM ಹತ್ರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಇಮಿಡಿಯೇಟ್ ಆಗಿ ಮಾಡಬೇಕು. ಏನಿಂದ ಉಡಫೆ ಉತ್ತರ ಗೊತ್ತಿರುತ್ತೆ ನಾವು ನಿಗುಣ ಮಾಡ್ಕೊಡು ಎನ್ನ ಬೇಲೆ ಹತ್ತು ಅಂತಾರೆ ಅಂಜನೆ ಮೇರ್ನ ಕೆಲಸ ಇಂಚು ನಂದ ಹೊಡತೆ ಆರಿಡೆ ದಯ ಬೈದಿನಿಂದ ಅವರು ಆರತ್ತೆ ಊರ್ದಾರೆ ಈ ಊರಿಗೂ ಸಂಬಂಧಪಟ್ಟಿನ ಇಲ್ಲದ ಊರ್ದಾರೆ ಆಂಡಲ ಮೂಲ ಒಂದು ಪಾಪದಾಯ ಬರ್ತದೆ ಒಂದು ಬೇಲೆ ಮಲ್ತು ಪೊರ್ಲೆ ಬನ್ನೆಲ್ಲ ಕೊರ್ಪಿದ್ದಾರೆ ಅಕ್ಕುಲಿಗೆಲ್ಲ ಬರ್ತಾರೆ ಮಾರೆ ಈ ಇಂಚಿನ ಮಗೆ ಮಾರೆ ಇಂಕ್ಲೆ ಒಂದು ಬಂಗಡಲ್ಲ ನಿಕ್ಕು ವಿಷಯ ಗೊತ್ತುಂಡು ಒಂದು ಮಲ್ತುಗೋರು ಮಾರೆ ಅವು ಆಪುಜಿ ಅಂತ ಆಪುಜಿ ಬಂಡ ಕೂಡ ಅವರ ರಿಕ್ವೆಸ್ಟ್ ಬಂದು ಆಪುಜಿ ಬಂಡ ತೇನು ಜೈನ್ ಆಪುಜಿ ಅಂತ ಎತ್ತು ಪೈಲಿ ನಾಂಚಿದೆ ಇಟ್ಟದಕ್ಕೆ ಒಂದು ಏತೆ ಉದಾಹರಣೆ ನೋಡಿ ಎಂತೆಲ್ಲ ಬತ್ತು ಬಂದಿಲ್ಲ ರತ್ ಮಾರೆ ಓಯ್ ಸತಿ ಫೋನಾಗ ಆರು ಮಲ್ತು ಕೊಡ್ತೇನೆ ಮಾರೆ ಈ ಸತಿ ಫೋನಾಗ ಮಲ್ಪುಜೀರು ಅರೆಗೆ ದಾದಂಗ್ ಅದು ಹೆಂಗು ದಾದಂಗ್ ಬರೋಣ ಅರೆಗೆ ಮಾನಸಿಕ ಸರಿಚಿಂಗ್ ಬರೋಣ ಅದು ದಾದ ಬೇತೆ ಹೆಂಗು ದಾದ ಉತ್ತರ ಎಂಗ್ಲೆಗಳಾಗ್ತಾವ ನೀವು. ನಮ್ಮಲ್ಲಿ ಹಲವಾರು ಪಂಚಾಯತ್ಗಳಿವೆ. ಎಲ್ಲಿ ಕೂಡ PDOಗಳು ಪಂಚಾಯತ್ ಸದಸ್ಯರೊಟ್ಟಿಗೆ ಒಳ್ಳೆ ರೀತಿಯಲ್ಲಿದ್ದಾರೆ, ಎಕ್ಸೆಪ್ಟ್ ಈ ಕಂದಾವರ.
ಹಿಂದೆ ಇದ್ದಲ್ಲಿ ಕೂಡ ಇದೇ ರೀತಿ, ಇನ್ನು ಈಗ ಇರುವುದು ಕೂಡ ಇದೇ ರೀತಿ, ಮುಂದೆ ಇರುವುದು ಕೂಡ ಇದೇ ರೀತಿ. ಮಾನಸಿಕವಾಗಿ ಅವನ ಮಾನಸಿಕತೆಯ ಬಗ್ಗೆ ಮತ್ತು ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಕೂಡ ಅವನ ಬಗ್ಗೆ ನಮಗೆ ಸಂಶಯ ಉಂಟು. ಆದ್ದರಿಂದ ಯಾವುದೇ ರೀತಿಯಲ್ಲಿ ಇವನನ್ನು ಮುಂದೆ ಮುಂದುವರಿಸಬಾರ್ದು. ನಿನ್ನೆ ಪಂಚಾಯತ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಹೇಳಿದರೆ ಅವನು ಪಂಚಾಯತ್ ಸದಸ್ಯರಿಗೆ ಎಷ್ಟು ಬೆಲೆ ಕೊಡ್ಬೋದು ಅಂತ ಅಲ್ಲಿಯೇ ಅರ್ಥ ಆಗ್ತದೆ. ಆದ್ದರಿಂದ ಕೂಡಲೇ ಅವನನ್ನು ಈ ಕೆಲಸದಿಂದ ವಜಾ ಮಾಡಿ ಅವನನ್ನು ಕೂಡಲೇ ಇಲ್ಲಿಂದ ತೆಗೆದು ಈ ಪಂಚಾಯತ್ ವ್ಯವಸ್ಥೆ ಸುಗಮವಾಗಿ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ.